ವೈರಸ್ ಆಯ್ನ ಬಂದಿರದು ದೇಶದ 3 ತಿಂಗಳ ಕಾಲ ವ್ಯಾಪಾರ ವಹಿವಾಟು ಉಂತೇರ್ದಾತ್ರ ರೈತರು ವ್ಯಾಪಾರಸ್ಥರು ಕಾರ್ಮಿಕರು ಬೇಲೆ ಇಜ್ಜಾಂದೆ ಬಂಗಡುಲ್ಲೆರು ಇಂದಿನ ತೋದು ಸರ್ಕಾರ ದಿಂಜ ರೀತಿದ ರಿಯಾಯಿತಿಯನ್ನು ಘೋಷಣೆ ಮಾಡಿದಂಡಲ್ಲ ವಿದ್ಯುತ್ ಇಲಾಖೆ ಇಂದಿನ ಓವೆಲ್ನ ಗೇನ ಕೊರಂದೆ ಗ್ರಾಹಕರಿಗೂ ದುಬಾರಿ ಶುಲ್ಕ ಪಾರ್ದು ಕರೆಂಟ್ ಬಿಲ್ ಕೊಡ್ದು ಅನ್ಯಾಯ ಮಲ್ದನರು ಇಂದಿನ ಮೆಸ್ಕಾಂ ಅಧಿಕಾರಿಗಳು ಸಂಬಂಧಿಸಾಯಿನ ಮೇಲಾಧಿಕಾರಿಗಳ ಗೇನ ಕನ್ನಡದ ಬೇಗಡೆ ಪರಿಹಾರ ಮಲ್ಪಡೊಂದು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀ ಸಂತೋಷ್ ಶೆಟ್ಟಿ ಅಸೇಗೋಳಿ ಒತ್ತಾಯಿಸಿದರು. ಸರ್ಕಾರದ ತಪ್ಪು ನೀತಿಯನ್ನಾಗಿ ನಮ್ಮ ಪ್ರತಿಯೊಂದು ಮನೆ ಸಾರ್ವಜನಿಕರಿಗೆ ಒಂದು ಅನೇಕ ಇವರು ಏನು ಮಾಡ್ತಾ ಇದ್ದಾರೆ, ಇವರು ಈ ಬಿಜೆಪಿ ಸರ್ಕಾರ ಜನರಿಂದ ಸುಲಿಗೆ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ 1,000 ಬರುವ ಒಂದು ಬಿಲ್ ಈಗ 4,000 5,000 ಇದು ಏನು ಈ ಕೊರೋನಾ. ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ಇದು ಭಾರಿ ನಮ್ಮ ಕಷ್ಟದ ಒಂದು ಸಂದರ್ಭ. ಜನರ ಹತ್ರ ಏನು ಕಸುಬಿಲ್ಲ, ಯಾವುದೂ ಇಲ್ಲ. ಈ ಸಂದರ್ಭದಲ್ಲಿ ಈ ಬಿಜೆಪಿ ರಾಜ್ಯ ಸರ್ಕಾರ ಈ ಒಂದು ಮೆಸ್ಕಾಂ ಬಿಲ್ಲನ್ನು ಬೇಕಾಬೇಟಿ ಕೊಟ್ಟು ಜನರಿಗೆ ದೊಡ್ಡ ರೀತಿಯ ಒಂದು ಹೊರೆಯನ್ನು ಮಾಡಿದೆ. ಯಾರಿಗೆ? ಜನರಿಗೆ. ಇದನ್ನು ಸರಿಪಡಿಸುವ ಕೆಲಸವನ್ನು ಮಾಡಬೇಕು. ಯಾವುದು ನಿಮ್ಮ ಹತ್ರ ನಾವು ಇವತ್ತು ಮನವಿಯನ್ನು ಕೊಡ್ತಾ ಇದ್ದೇವೆ. ರಾಜ್ಯ ಸರ್ಕಾರ ಇದನ್ನು ನಾವು ಮುಟ್ಟಿಸಬೇಕು. ನಾನು ಹೇಳುವುದು ಇಷ್ಟೇ, ನಮ್ಮ ಕ್ಷೇತ್ರದ ಶಾಸಕರು ಹಾಗೆ ಮಾಜಿ ಸಚಿವರಾದ ಮಾಜಿ ಉಸ್ತುವಾರಿ ಸಚಿವರಾದ ಯುಟಿ ಖಾದರ್ ನೇತೃತ್ವದಲ್ಲಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಈ ಒಂದು ಇದನ್ನು ಸರಿಪಡಿಸಿಕೊಳ್ಳದಿದ್ದರೆ ನಾವು ದೊಡ್ಡ ರೀತಿಯ ಪ್ರತಿಭಟನೆ ಖಂಡಿತವಾಗಿ ಮಾಡ್ತೇವೆ. ನಾವು ಈ ಒಂದು ಸಾರ್ವಜನಿಕ ಬಂಧುಗಳಿಗೆ ನಾವು ನ್ಯಾಯವನ್ನು ಒದಗಿಸುವ ಕೆಲಸವನ್ನು ನಾವು ಖಂಡಿತವಾಗಿ ಮಾಡ್ತೇವೆ. ಇದು ದೊಡ್ಡ ಈ ಒಂದು ಮೆಸ್ಕಾಮಿನ ಈ ಒಂದು ಬಿಲ್ ಜನರಿಗೆ ದೊಡ್ಡ ರೀತಿಯ ಹೊರೆಯನ್ನು ಮಾಡಿದೆ. ಇದು ರಾಜ್ಯ ಸರ್ಕಾರ ಇದು ಜನರಿಂದ ಸುಲಿಗೆಯನ್ನು ಮಾಡೋ ಕೆಲಸ ಮಾಡ್ತಾ ಇದೆ. ಇದು ಅಲ್ಲ, ಇದು ಕೇವಲ ಇದಲ್ಲ. ಈ ಕೊರೋನಾ 1,600 ಕೋಟಿ ಬಜೆಟ್ ಒಂದು ಪ್ಯಾಕೇಜ್ ಕೊಟ್ಟಿತ್ತು. ಯಾರಿಗೆ? ಈ ಜನರಿಗೆ. ಯಾರಿಗೆ? ಕ್ಷೌರಿಕರಿಗೆ ಇರ್ಬೋದು, ಮತ್ತು ನೇಕಾರರಿಗೆ ಇರ್ಬೋದು, ಮತ್ತು ರಿಕ್ಷಾ ಇದ್ದವರಿಗೆ, ಮತ್ತು ಅನೇಕ ಈ ಒಂದು ಕೃಷಿಕ ವ್ಯಾಪಾರ ಮಾಡುವವರಿಗೆ 25,000 ಕೊಡ್ತೇನೆ ಅಂತ. ಇಷ್ಟು 1.5 ತಿಂಗಳಾಯಿತು. ಇಷ್ಟರವರೆಗೆ ಒಂದು ಬಿಡಿ ಕಾಸು ಬಂದಿಲ್ಲ ಯಾರಿಗೆ ಈ ಕಷ್ಟದಲ್ಲಿ ಸಂದರ್ಭದಲ್ಲಿ. ಇದು ಎಲ್ಲ ಜನರನ್ನು ಮೋಸ ಮಾಡುವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾಯಿದೆ. ಇದು ಈ ಒಂದು ಮೆಸ್ಕಾಂ ಈ ಒಂದು ಸಮಸ್ಯೆ ದೊಡ್ಡ ಸಮಸ್ಯೆ. ಇದನ್ನು ಮುಂದಿನ ದಿನಗಳಲ್ಲಿ ದೊಡ್ಡ ರೀತಿಯ ಪ್ರತಿಭಟನೆ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಕರೆಂಟ್ ಬಿಲ್ ಗೊಂದಲನ್ನು ಸರಿಮಲ್ಪಲಕ ಒತ್ತಾಯಿಸಾದು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ವತಿರ್ದು ಮೆಸ್ಕಾಂ ಎಇ ಶ್ರೀ ದಯಾನಂದರಿಗೆ ಗುರುವಾರ ಮನವಿನ ಒಪ್ಪಾಯರು. ನಾವು ಸುಲಿಗೆ ನಿಮ್ಮನ್ನು ಕೇಳ್ತೇವೆ, ನಿಮಗೆ ಅವರ ಮುಖಾಂತರ ಮನವಿಯನ್ನು ಕೊಡ್ತೇವೆ. ನಿಮ್ಮ ಸಹಕಾರ ನಮಗೆ ಬೇಕು. ಮೆಸ್ಕಾಂ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದ ಉಳ್ಳಾಲ ವಲಯ ಮಟ್ಟದ ಮಾಮಲ್ಲ ಪ್ರತಿಭಟನೆ ನಡಪಾವ ಪಣದು ಎಚ್ಚರಿಕೆ ಕೊರಿಯರು. ಮನವಿ ಸ್ವೀಕರಿಸಾಯಿನ ಮೆಸ್ಕಾಂ ಎಇ ಶ್ರೀ ದಯಾನಂದ್ ಈ ಬಗೆಟ್ ಮೇಲಾಧಿಕಾರಿಗಳ ಗೇನ ಒಯ್ದು ಬೇಗಡೆ ಪರಿಹಾರ ಮಲ್ಪನ ಭರವಸೆ ಕೊರಿಯರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಉಳ್ಳಾಲ ಹಾಗೂ ಅಧ್ಯಕ್ಷರು ಉಳ್ಳಾಲ ನಗರ ಕಾಂಗ್ರೆಸ್ ವತಿಯಿಂದ ನೀಡಲಾದ ಮನವಿಯನ್ನು, ವಿದ್ಯುತ್ ಬಿಲ್ ಬಗ್ಗೆ ನೀಡಲಾದ ಮನವಿಯನ್ನು ನಾನು ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೇನೆ. ಹಾಗೂ ತಾವೇನು ಕೋರ್ಕೊಂಡಿದ್ದೀರಿ ಬಿಲ್ಲಿನಲ್ಲಿರುವ ಗೊಂದಲ ಹಾಗೆ ಈಗಾಗಲೇ ನಮ್ಮ ಕಚೇರಿ ಆವರಣದಲ್ಲಿ ನಾವು ವಿಚಾರಣಾ ಕೌಂಟರ್ಗಳನ್ನು ತೆರೆದಿದ್ದೇವೆ, ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಹಾಗೆ ಮಾನ್ಯ ಜಿಲ್ಲಾ ಮಾಜಿ ಉಸ್ತುವಾರಿ ಸಚಿವರು ಹಾಗೂ ಶಾಸಕರು ಉಳ್ಳಾಲ ಯುಟಿ ಖಾದರ್ ಸಾಹೇಬರು ಸಹ ನಮಗೆ ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಈಗ 10ನೇ ತಾರೀಕು ಎಲ್ಲರ ಕಂಪ್ಲೇಂಟ್ಗಳನ್ನು ವಿಲೇವಾರಿ ಮಾಡಬೇಕು ಅಂತ. ಹಾಗೆ ಸಾರ್ವಜನಿಕರು ಅವರ ಏನು ಅಹವಾಲುಗಳಿದ್ದರೆ 8ನೇ ತಾರೀಕಿನ ಒಳಗಡೆ ನಮ್ಮ ಕಚೇರಿಗೆ ತಲುಪಿಸಲಿಕ್ಕೆ ನಾನು ಈ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. 10ನೇ ತಾರೀಕು ಒಂದು ಕಾರ್ಯಕ್ರಮವನ್ನು ಮಾಡಿ ಏನಾದರೂ ದೂರುಗಳನ್ನು ಸ್ಥಳದಲ್ಲಿ ಮಾನ್ಯ ಶಾಸಕರ ಸಮ್ಮುಖದಲ್ಲಿ ಬಗೆಹರಿಸಲು ಪ್ರಯತ್ನಿಸ್ತೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮೆಸ್ಕಾಂ ಜೆಇ ನಿತೇಶ್ ಈ ಪೊರ್ತೋಟುಗೇತೆರ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಮೊಹಮ್ಮದ್ ಮೋನು, ಸದಸ್ಯರು ಸಿದ್ದಿಕ್ ತಲಪಾಡಿ, ಶ್ರೀಮತಿ ಸುರೇಖಾ ಚಂದ್ರಹಾಸ್, ಜಬ್ಬಾರ್ ಬೋಡಿಯಾರ್, ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿ ರೆಹಮಾನ್ ಕೋಡಿಜಾಲ್, ಶಶಿಪ್ರಭಾ, ಸುರೇಶ್ ಭಟ್ನಗರ, ಈಶ್ವರ್ ಉಳ್ಳಾಲ್, ದೇವಕಿ ಉಳ್ಳಾಲ್, ಭಾರತಿ, ಬಾಜಿಲ್ ಡಿಸೋಜಾ, ಅಶ್ರಫ್, ಮೊಹಮ್ಮದ್ ಮುಕ್ಕಚ್ಚೇರಿ, ಇಸ್ಮಾಯಿಲ್, ಇಕ್ಬಾಲ್ ಸಾಮಣಿಗೆ, ದಿನೇಶ್ ರೈ, ಹುಸೇನ್ ಕುഞ്ഞിമോನು, ಮನ್ಸೂರ್, ಕಿಶೋರ್ ಗಟ್ಟಿ, ಪುರುಷೋತ್ತಮ್ ಅಂಚನ್, ಜಮಾಲ್ ಅಜ್ಜಿನಡ್ಕಂ ಇಂಚಿತಿ ಪ್ರಮುಖರು ಮುತಾಲಿಕಿಡಿದ್ದಾರೆ. ರಾಜ್ಯ ಸರ್ಕಾರ ಈಗಾಗಲೇ ಸೂಚನೆಗಳನ್ನು ಕೊಟ್ಟಿದೆ. ವಿದ್ಯುತ್ ಬಿಲ್ಲಲ್ಲಿ ಗೊಂದಲ ಆಗಿದೆ, ಆ ಗೊಂದಲಗಳನ್ನು ಸರಿಪಡಿಸಬೇಕಂತೇಳಿ ನಿಮ್ಮ MD ಅವರು ಬೆಂಗಳೂರಲ್ಲಿ TV ಚಾನಲ್ ಮುಂದೆ ಬಂದು ಹೇಳಿದ್ದಾರೆ. ಕೆಲವೊಂದು ಗೊಂದಲಗಳಾದರೆ ಅದನ್ನು ಸರಿಪಡಿಸಬೇಕಂತೇಳಿ
ಈಗ ನೀವು ಕೊಟ್ಟಂಥ ಬಿಲ್ಲಿನಲ್ಲಿ ಕೆಲವರಿಗೆ ಬಡ್ಡಿ ದುಬಾರಿ ಬಡ್ಡಿ ಹಾಕಿದ್ದೀರಿ, ಬಿಲ್ಲು ಜಾಸ್ತಿ ಹಾಕಿದ್ದೀರಿ. ಸಾಮಾನ್ಯವಾಗಿ ಕೊರೋನಾ ಸಂದರ್ಭದಲ್ಲಿ ಎಲ್ಲ ಮನೆಯಲ್ಲಿದ್ದರು, ಆ ಸಂದರ್ಭದಲ್ಲಿ ಸ್ವಲ್ಪ ಬಿಲ್ಲು ಜಾಸ್ತಿ ಬಂದಿರ್ಬೋದು. ನಮ್ಮ ಬೇಡಿಕೆಯಲ್ಲಿ ನಾವೇನು ಹೇಳೋದು ಅಂತ ಹೇಳಿದರೆ, ಕೊರೋನಾಗಿಂತ ಮೊದಲಿನ 3 ತಿಂಗಳ ಬಿಲ್ಲಿನ ಅವಧಿಯ ಸರಾಸರಿಯಲ್ಲಿ ನೀವು ಬಿಲ್ಗಳನ್ನು ಇಶ್ಯೂ ಮಾಡಬೇಕು. ಉಸ್ತುವಾರಿ ಸಚಿವರು ಕೂಡ ನಿಮಗೆ ಅದೇ ಸೂಚನೆಯನ್ನು ಕೊಟ್ಟಿದ್ದಾರೆ. ನೀವು ಈಗ ಕೊಡುತ್ತಿರುವಂಥ ಬಿಲ್ಲಿನಿಂದಾಗಿ ಜನಸಾಮಾನ್ಯರಿಗೆ ಇನ್ನಷ್ಟು ಗಾಯದ ಮೇಲೆ ಬರೆಯರಿದಂತಾಗಿದೆ. ಸೊ ನೀವು ಇದನ್ನು ಸರಿಪಡಿಸುವಂಥ ಒಂದು ಅವಶ್ಯಕತೆಯನ್ನು ನಾವು ಬ್ಲಾಕ್ ಕಾಂಗ್ರೆಸ್ ನೇತೃತ್ವದ ನಿಮಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಖಂಡಿತವಾಗಿ ನಮಗೆ ನಿಮ್ಮ ಮೇಲೆ ಭರವಸೆ ಇದೆ. ನಿಮ್ಮ ಕೇಂದ್ರ ಅಧಿಕಾರಿಗಳಿಗೆ ನೀವು ಸಲಹೆಗಳನ್ನು ಕೊಡಬೇಕು. ಅವ್ರ ಗ್ರಾಮ ಮಟ್ಟದಲ್ಲಿ ಈ ಎಷ್ಟು ವಲಯಗಳು ಬರ್ತದೆ ಅವರಿಗೆಲ್ಲ ನೀವು ಸೂಚನೆ ಕೊಡಬೇಕು. ಅವರು ಗ್ರಾಮ ಮಟ್ಟದಲ್ಲಿ ಮನೆಗಳಿಗೆ ಹೋಗಿ ಬಿಲ್ಲುಗಳನ್ನು ದುಬಾರಿ ಮಟ್ಟದ ಬಿಲ್ಲುಗಳನ್ನು ಕೊಡ್ತಾ ಇದ್ದಾರೆ, ಜನರಿಗೆ ತೊಂದರೆ ಆಗ್ತಾ ಇದೆ. ಬಹುಶಃ ಖಂಡಿತವಾಗಿಯೂ ನಮ್ಮ ಅಧ್ಯಕ್ಷರು ಹೇಳಿದಾಗ ನೀವು ಇದನ್ನು ಸರಿಪಡಿಸುವಂಥ ವಿಶ್ವಾಸ ನಮಗಿದೆ, ನೀವು ಮಾಡಿಕೊಡಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ವತಿಯಿಂದ ನಾವು ಹೋರಾಟವನ್ನು ಖಂಡಿತವಾಗಿ ಮಾಡ್ತೀವಿ. ಇವತ್ತು ಕರ್ನಾಟಕ ರಾಜ್ಯದ ಸರ್ಕಾರ ವಿದ್ಯುತ್ ಅಂತ ಹೇಳಿದರೆ ಅದು ಶ್ರೀಮಂತರಿಗೆ ಬಡವರಿಗೆ ಎಲ್ಲ ಇರುವಂಥ ಒಂದು ಮೂಲಭೂತ ಒಂದು ಹಕ್ಕು. ಇದನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಈ ಸಲ ಮೆಸ್ಕಾಂ ಇಲಾಖೆಯ ಮುಖಾಂತರ ನಮ್ಮನ್ನು ಭಾಳಷ್ಟು ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ. ನಾನು ಹೇಳೋದು ಇಷ್ಟೇ, ಸಾರ್ವಜನಿಕರಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟ ಎಲ್ಲ ವಿದ್ಯುತ್ ಗ್ರಾಹಕರು ಸಚಿವರ ಅಧ್ಯಕ್ಷತೆಯಲ್ಲಿ 10 ತಾರೀಕಿಗೆ ಇದೇ ಮೆಸ್ಕಾಂ ಇಲಾಖೆಯಲ್ಲಿ ಅದಾಲತ್ ಆಗ್ತಾ ಇದೆ. ಸಾರ್ವಜನಿಕ ಯಾರಾದರೂ ನಿಮಗೆ ದೂರು ಕೊಡಲಿಕ್ಕೆ ಇಚ್ಛೆ ಇದ್ದರೆ 8 ತಾರೀಕಿಗೆ ಒಳಗಡೆ ನೀವು ಮೆಸ್ಕಾಂ ಇಲಾಖೆಗೆ ಬಂದು ತಮ್ಮ ದೂರು ಅರ್ಜಿಗಳನ್ನು ತಾವು ನೀಡಬೇಕು. ಅದನ್ನು 10 ತಾರೀಕಿಗೆ ನಮ್ಮ ಸಚಿವರಾದ UT ಖಾದರ್ ಅವರು ಇಳುವರಿ ಮಾಡ್ತಾ ಇದ್ದಾರೆ. ನಾನು ಹೇಳುವುದಿಷ್ಟೇ, ಮಾನ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಮೆಸ್ಕಾಂ MD ಅವರು ಕಳೆದ ಸಲ DC ಆಫೀಸಲ್ಲಿ ಭರವಸೆ ಕೊಟ್ಟಿದ್ದಾರೆ. 3 ತಿಂಗಳದ್ದು ಬಿಲ್ಲನ್ನು ನಾವು ಸರ್ಕಾರದ ಗಮನ ಸೆಳೆದು ಪರಿಹಾರ ಮಾಡುವಂಥ ಉದ್ದೇಶ ಮಾಡ್ತೇವೆ ಅಂತ ಹೇಳಿ ನಮ್ಮ ಮನವಿ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಿನ ಮನವಿ ಅಂತ ಏನಂತ ಹೇಳಿದರೆ 3 ತಿಂಗಳ ವಿದ್ಯುತ್ ಬಿಲ್ಲನ್ನು ಕಡಿತ ಮಾಡಿ ಸಾರ್ವಜನಿಕರಿಗೆ ಸರ್ಕಾರ ವ್ಯವಸ್ಥೆ ಮಾಡಿಕೊಡ್ಬೇಕು. ಯಾಕಂತ ಹೇಳಿದರೆ ದೇಶದಲ್ಲಿ ಬರೀ 90% ಬಡವರು ಇರುವುದು, ಕೇವಲ 10% ಮಾತ್ರ ಶ್ರೀಮಂತರು ಇರುವುದು. ಅದಕ್ಕಾಗಿ ಕರ್ನಾಟಕ ರಾಜ್ಯ ಸರ್ಕಾರವನ್ನು ನಾನು ಒತ್ತಾಯ ಮಾಡ್ತೇನೆ, ಈ ಲಾಕ್ಡೌನ್ ಸಂದರ್ಭದಲ್ಲಿ ಎಲ್ಲರೂ ಕೆಲಸ ಇಲ್ಲದೆ ಮನೆಯಲ್ಲಿರುವ ಸಂದರ್ಭದಲ್ಲಿ 3 ತಿಂಗಳ ಗ್ರಾಹಕರಿಗೆ ಬರುವಂಥ ಬಿಲ್ಲನ್ನು ತಾವು ಮನ್ನಾ ಮಾಡಬೇಕು. ಜೊತೆಗೆ ನಮ್ಮ ಮೆಸ್ಕಾಂ MD ಅವರು ಉಸ್ತುವಾರಿ ಸಚಿವರು DC ಆಫೀಸಲ್ಲಿ ಹೇಳಿದ ಮಾತನ್ನು ಉಳಿಸಬೇಕಂತ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಏನಾಗಿದೆ ಅಂತ ಹೇಳಿದರೆ, ಜಗತ್ತಿನಾದ್ಯಂತ ಭಾಳಷ್ಟು ಜನರು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ತಾ ಇದ್ದಾರೆ. ಇಂಥ ಈ ಸಂದಿಗ್ಧ ಸಮಯದಲ್ಲಿ ಬಹುಶಃ ನಮ್ಮ ಸರ್ಕಾರ ತೆಗೆದುಕೊಂಡಂಥ ನಿಲುವು ಅದು ಸರಿಯಲ್ಲ. ಇದನ್ನು ನಾವು ವಿರೋಧಿಸ್ತೀವಿ. ಯಾಕಂತ ಹೇಳಿದರೆ ಇವತ್ತು ಬಹುಶಃ ನಿಮ್ಮಿಂದ ಕೆಳಗಿನ ಅಧಿಕಾರಿಗಳಿಂದ ಆಗಿದೆ ಅಂತ ನಾನು ಹೇಳುವುದಿಲ್ಲ, ಮೇಲಿನಿಂದ ತಮಗೆ ನಿರ್ದೇಶನ ಬಂದಿರಬಹುದು. ಯಾಕಂತ ಹೇಳಿದರೆ ನಾನು ತಮಗಾಗಿ ಈಗಲೇ ಒಂದು ಬಿಲ್ಲನ್ನು ಕೊಟ್ಟಿದ್ದೇನೆ, ಅದರಲ್ಲಿ ಏನೆಲ್ಲ ಹಾಕಿದ್ದೀರಿ. ಆದ್ದರಿಂದ ಇದು ಜನಸಾಮಾನ್ಯರಿಗೆ ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಆದ್ದರಿಂದ ಶ್ರೀಯುತ ನಮ್ಮ ಮಾಜಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕ್ಷೇತ್ರದ ಶಾಸಕರಾದ UT ಖಾದರ್ ಗಮನಕ್ಕೆ ತಂದಾಗ ತಮ್ಮನ್ನು ಕಂಡು ತಮ್ಮಲ್ಲಿ ಮನವರಿಕೆ ಮಾಡಿ ಅಂತ ಹೇಳಿದ್ದಾರೆ. ಆದ್ದರಿಂದ ನಾವು ನಮಗೆ ಮನವರಿಕೆ ಮಾಡಿ ಬಂದಿದ್ದೇವೆ. ಮುಂದಿನ ದಿನಗಳಲ್ಲಿ ಅವರು ಅದಾಲತನ್ನು ಈ ಜಾಗದಲ್ಲಿ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇವತ್ತು ನಮ್ಮ ತಾಲೂಕು ಪಂಚಾಯತ್ನ ಅಧ್ಯಕ್ಷರು ಹೇಳಿದ್ದಾರೆ, ನಮ್ಮ ಅರ್ಜಿಯನ್ನು ಮನವಿಯನ್ನು ಕೊಡಿ ಅಂತ. ಇವತ್ತು ನಾನು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದೇನಂತ ಹೇಳಿದರೆ, ಜನ ಬಹಳಷ್ಟು ಕಷ್ಟ ಕಾರ್ಪಣ್ಯಲ್ಲಿದ್ದಾರೆ, ಊಟಕ್ಕೂ ಕೂಡ ಗತಿ ಇಲ್ಲದೇ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಬಿಲ್ಲು ಬಂದರೆ ಅವರು ಹೇಗೆ ಕಟ್ಟುವುದು? ಇದಕ್ಕೊಂದು ಪರಿಹಾರವನ್ನು ತಮ್ಮ ಕಡೆಯಿಂದಲೂ ನಮಗೆ ಬೇಕು. ಆದ್ದರಿಂದ ತಾವು ಕೂಡ ನಮ್ಮ ಹಾಗೆಯೇ ಒಂದು ತಿಳಿದುಕೊಂಡು, ನಮ್ಮ ಹಾಗೆಯೇ ನೀವು ಕೂಡ ನೆನೆಸಿಕೊಂಡು ನಮಗೆ ಒಂದು ಪರಿಹಾರ ಕೊಡಲಿಕ್ಕೆ ತಮ್ಮ ಸಹಕಾರವನ್ನು ನಾವು ತಮ್ಮಲ್ಲಿ ಕೇಳಿಕೊಳ್ತೇವೆ.